ಇನ್ನೊಂದು ನಾನು ಗಮನಿಸಿದ್ದು ಗೋಂದೋಲ್ ಪೂಜೆ ಅಂತ ವಿಶಿಷ್ಟ ಆಚರಣೆ ನಡೀತದೆ, ವರ್ಷಕ್ಕೊಮ್ಮೆ ನಡೀತದೆ. ಈ ವರ್ಷ ಬ್ರಹ್ಮಕಲಶ ಮುಗ್ಧವಾಗಿ ನಡೀತದೆ. ಆ 2 ಕಾರ್ಯಕ್ರಮಗಳು ಇಲ್ಲಿಯ ಬ್ರಹ್ಮಕಲಶೋತ್ಸವದ ಪ್ರಧಾನ ಅಂಶಗಳು. ಉಳಿದ ನಮ್ಮ ಸಮಿತಿಯ ಪ್ರಮುಖರೀಗ ನಿಮಗೆ ವಿಶದೀಕರಿಸ್ತಾರೆ. ಬಂಟ್ವಾಳ ತಾಲೂಕು ಕುರ್ನಾಡು ಪಿದಮಲೆ ಶ್ರೀ ಮಹಾಮಾಯಿ ದೇವಾಲಯದ ಬ್ರಹ್ಮಕಲಶೋತ್ಸವ ಬೊಕ್ಕ ಗೋಂದೋಲು ಪೂಜೆ ಜನವರಿ 30 ಫೆಬ್ರವರಿ 4 ಮುಟ್ಟ ಗೌಜಿರು ನಡಪೆರ ಉಂಡು ಪಂಡದು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಶ್ರೀ ಜಗದೀಶ್ ಆಳ್ವಾ ಕುವೆತ್ತಬೈಲ್ ಸುದ್ದಿಗೋಷ್ಠಿ ತೆರಿಪಾಯರು. ಅಮ್ಮೆಳ ಮಾಗನ ವ್ಯಾಪ್ತಿಗೂ ಬರ್ಪುನ ಪಿದಮಲೆ ಶ್ರೀ ಮಹಾಮಾಯಿ ಸಾನ್ನಿಧ್ಯಗೂ ಶತಮಾನದ ಹಿನ್ನೆಲೆ ಉಂಡು. ಜನವರಿ 30 ಮಧ್ಯಾಹ್ನ 3 ಗಂಟೆಗೆ ಮುಡಿಪುದ ಶ್ರೀ ಕ್ಷೇತ್ರ ಮುಡಿಪನ್ನಾರದ್ದು ಪುದೆ ಕಾಣಿಕೆ ಮೆರವಣಿಗೆ ಪಿದಡರ ಉಂಡು. ಆಜಿ ದಿನ ಮುಟ್ಟ ನಡಪೆರ ಉಪ್ಪುನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಲೆಡ್ ಭಕ್ತ ಬಂಧುಲು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯ ಪಾಲ್ಗೆತನಡು ಪಡೆದು ಶ್ರೀ ಜಗದೀಶ್ ಆಳ್ವಾ ಕುವೆತ್ತಬೈಲ್ ತೆರಿಪಾಯರು. ಗುಡಿಯನ್ನಿಟ್ಟು ನಮ್ಮ ಈ ಪೆದಮಲೆಯ ಒಂದು 7 ಕುಟುಂಬಗಳು, ಅಂದರೆ ಅದಕ್ಕೆ ಆ ದೇವಿಗೆ 7 ಕುಟುಂಬಗಳು, ಒಂದು ಅರ್ಚಕ ಕುಟುಂಬ, ಪಾತ್ರಿಗಳ ಕುಟುಂಬ, ಹಾಗೆ ದುಂದಿ ಹಲವು ವಿಭಾಗಗಳಲ್ಲಿ ಹಲವು ಕುಟುಂಬಗಳು ಅಲ್ಲಿ ಕಾರ್ಯವನ್ನು ಆಚರಿಸ್ತಾ ಬಂದಿದ್ದಾರೆ. ಹಿಂದಿನಿಂದಲೂ ಶ್ರದ್ಧೆಯಿಂದ ಅದಕ್ಕೆ ಯಾವುದೇ ಹೊರಗಿನ ಅರ್ಚಕರು ಇಲ್ಲದೆ ಒಂದು ಕುಟುಂಬದ ರಾಮನಾಯ್ಕ ಅವರು ಈಗಾಗಲೇ ಅದರ ಪೂಜಾ ಕಾರ್ಯವನ್ನು ನಡೆಸಿಕೊಂಡು ಬಂದಿದ್ದಾರೆ. ಸುಮಾರು 800 ವರ್ಷಗಳಿಂದ ಅದೇ ಜಾಗದಲ್ಲಿ ಆ ದೇವಿಯ ಆರಾಧನೆ ನಡೆಯುತ್ತಾ ಬಂದಿದೆ. ವರ್ಷಂಪ್ರತಿ ಗೋಂದೋಲು ಸೇವೆಯು ಬಹಳ ವಿಜೃಂಭಣೆಯಿಂದ ಸಮಾಜದ ಎಲ್ಲ ಜನಗಳ ಸಹಕಾರದಿಂದ ನಡೆಯುತ್ತಾ ಬಂದಿತ್ತು. ತದನಂತರ ಅಲ್ಲಿ ಸ್ವಲ್ಪ ಜಾಗದ ಸಮಸ್ಯೆ ಬಂದದ್ದರಿಂದ ದೇವಿಗೆ ಗುಡಿಯಲ್ಲಿ ಕಟ್ಟುವುದು ಅಂತ ಆಲೋಚನೆ ಮಾಡುವಾಗ ಇವರದೇ ಕುಟುಂಬದ ಇಬ್ಬರು, ಒಬ್ಬರು ರಮೇಶ್ ನಾಯ್ಕ್, ಮತ್ತೊಬ್ಬರು ಬಾಲಕೃಷ್ಣ ನಾಯ್ಕ್, ಇವರು ಬಹಳ ಮನಪೂರ್ವಕದಿಂದ ಸುಮಾರು 40 ಸೆಂಟ್ಸ್ ಜಾಗವನ್ನು ಇಬ್ಬರು ಕೂಡ ಆ ದೇವಿಗೆ ಒಂದು ಗುಡಿ ಕಟ್ಟಲು ಅವಕಾಶವನ್ನು ಮಾಡಿಕೊಟ್ಟರು. ನಿಜವಾಗಿಯೂ ನಾವು ಎಲ್ಲರೂ ಅವರಿಗೆ ಆಭಾರಿಯಾಗಿದ್ದೇವೆ. ಹಾಗೆ ಈ ದೇವಸ್ಥಾನವನ್ನು ಹೇಗೆ ನಿರ್ಮಿಸುವುದು ಅಂತ ಆಲೋಚನೆ ಮಾಡುವಾಗ ಇಲ್ಲಿ ಅದಕ್ಕೆ ಬೇಕಾಗುವಂಥ ಸಂಪನ್ಮೂಲ ಈ 7 ವರ್ಗದವರಲ್ಲಿ ಕೂಡ ಇರಲಿಲ್ಲ. ಬಹಳ ಆಲೋಚನೆ ಮಾಡುವಾಗ ದೇವಿಯ ಒಂದು ಕಾರ್ಣಿಕ ಅಂತ ಹೇಳ್ಬೋದು. ಮಂಗಳೂರಿನಲ್ಲಿ ಕಿಶೋರನ್ನ, ಹಾಗೆ ಇವರು ಸದಾನಂದ ನಾಯ್ಕ್, ಹಾಗೆ ನಮ್ಮ ವಾಸುದೇವ ನಾಯ್ಕ್, ಇವರೆಲ್ಲರೂ ಇವರಿಗೆ ಆ ಸಂದರ್ಭದಲ್ಲಿ ಕೂಡಿ ಬಂದರು. ಒಂದು ಸಣ್ಣ ಗುಡಿಯಂತೆ ಆಗಬೇಕಿದ್ದ ಒಂದು ದೇವಿಯ ಗುಡಿ, ಆ ದೇವಿಯೊಂದು ಕಲೆ ಹೇಗುಂಟಂತಂದರೆ ಬಹಳ ಅತ್ಯಂತ ಸುಸಜ್ಜಿತವಾದ ಒಂದು ದೇವಸ್ಥಾನವನ್ನು ನಮ್ಮ ಈ 7 ಕುಟುಂಬದವರು, ಹಾಗೆ ಅವರ 2 ಜಿಲ್ಲೆಗಳಲ್ಲಿರುವಂತಹ ಎಲ್ಲ ಸಮಾಜ ಬಂಧುಗಳನ್ನು ಸೇರಿಸಿ, ಹಾಗೆ ನಮ್ಮ ಊರಿನ ಪ್ರತಿಯೊಂದು ವರ್ಗದ ಸಮಾಜ ಬಾಂಧವರನ್ನು ಕೂಡ ಸೇರಿಸಿಕೊಂಡು ಶ್ರಮದಾನ, ಹಾಗೆ ಊರವರ ದಾನದಿಂದಲಾಗಿ ಇಷ್ಟು ಚಂದವಾದ ಒಂದು ದೇವಸ್ಥಾನವನ್ನು ಇವತ್ತು ಆ ದೇವಿಗೆ ಅರ್ಪಿಸಿದ್ದಾರೆ. ಇದರ ಬ್ರಹ್ಮಕಲಶೋತ್ಸವ ಆಗುವುದಂದರೆ ನಮಗೆ ಬಹಳ ಖುಷಿಯ ವಿಷಯ. ಏನೆಂದರೆ ಇವರ ಸಂಖ್ಯೆ ನಮ್ಮ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಇವರ ಒಂದು ವರ್ಗಕ್ಕೆ ಯಾವುದೇ ದೇವಸ್ಥಾನ ಇಲ್ಲ. ಈ 3 ಜಿಲ್ಲೆಗಳಿಗೆ ಈಗ ಪ್ರಮುಖವಾಗಿ ಈ ಒಂದು ಮಹಾಮಾಯಿ ದೇವಸ್ಥಾನ ಅವರ ಎಲ್ಲ ಪ್ರತಿಯೊಬ್ಬರಿಗೂ ಮಹಾಮಾಯಿ ದೇವಸ್ಥಾನ ಅಂತ ಆಗಿದೆ. ಹಾಗೆ ಅವರು ಈ ಸಲ ಇದನ್ನು ಅವರ ವರ್ಗಕ್ಕೆ ಅಲ್ಲದೆ ಊರಿನವರಿಗೂ ಇದರಲ್ಲಿ ಭಾಗಿಯಾಗುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಎಲ್ಲರ ಸಹಕಾರದಿಂದ ನಮ್ಮ ಈ ಬ್ರಹ್ಮಕಲಶೋತ್ಸವವು ಬರುವ 30 ತಾರೀಕಿಗೆ ಭಾರಿ ವಿಜೃಂಭಣೆಯಿಂದ ಹೊರೆಕಾಣಿಕೆ ಮುಡಿಪಿನ ಸೇವಾ ಸಮಿತಿಯಿಂದ ಹೊರಡಲಿಕ್ಕಿದೆ. ಎಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು. ಹಾಗೆ ಫೆಬ್ರವರಿ 4 ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವದ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯಲಿಕ್ಕಿವೆ. ಹಾಗೆ ನಮ್ಮ 3 ಜಿಲ್ಲೆಗಳಲ್ಲಿ ವಿರಳವಾಗಿರುವಂತಹ ಈ ಸಮಾಜ ಬಂಧುಗಳಿಗೆ ಪತ್ರಕರ್ತರಾದ ಹಾಗೂ ದೃಶ್ಯ ಮಾಧ್ಯಮದವರಾದ ತಾವು ಇದನ್ನು ಪ್ರಚಾರಪಡಿಸಿ ಈ ನಮ್ಮ ಅಲ್ಪ ಸಂಖ್ಯೆಯಲ್ಲಿರುವಂತಹ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕಾಣಿಕೆಯನ್ನು ನೀವು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿ. ದೇವಾಲಯದ ಹಿತೈಷಿ ಕುರ್ನಾಡು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಪ್ರಶಾಂತ್ ಕಾಚವೇರ ಪಾತ್ರರೊಂದು ಪೂರಕ ಮಾಹಿತಿ ಕೊರಿಯರು. ಈ ಸಮಾಜದವರು ನಮ್ಮನ್ನೆಲ್ಲ ಆಹ್ವಾನಿಸಿ ನಮ್ಮನ್ನು ಬೇಕಾದ ಜಾಗದಲ್ಲಿ ಇಟ್ಕೊಂಡು ಗೌರವಾರ್ಥವಾಗಿ ನಮ್ಮಿಂದ ಆಗುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರು ತಮ್ಮನ್ನು ತೊಡಗಿಸಿಕೊಂಡು ಇವತ್ತು ಈ ದೇವಸ್ಥಾನವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಅವ್ರದ್ದು ಹೆಚ್ಚಿನ ಪಾಲು ಹಣ ಇದ್ದರೂ ಕೂಡ ಅದರ ಒಟ್ಟಿಗೆ ನಮ್ಮ ಗ್ರಾಮದವ್ರದ್ದು
ನಮ್ಮ ಈ ಭಾಗದ ಶಾಸಕರದ್ದು, ಚುನಾಯಿತ ಪ್ರತಿನಿಧಿಗಳಿದ್ದು, ಪಂಚಾಯತಿದ್ದು ಎಲ್ಲ ಒಟ್ಟಿನಲ್ಲಿ ದೇವಸ್ಥಾನದ ಮುಖೇನ ಎಲ್ಲ ಒಂದು ದೇವಸ್ಥಾನ ಆಗಬೇಕು. ಇದು ಭಾಳ ಪುರಾತನದ ದೇವಸ್ಥಾನ. ನಮ್ಮ ಅಜ್ಜ ಅಜ್ಜಿಯ ಕಾಲದಿಂದಲೂ ಕೂಡ ಇಲ್ಲಿ ಗೋಂದೋಲ್ ಸೇವೆ ಆಗ್ತಾ ಇತ್ತು. ನಾವು ಮಕ್ಕಳಿರುವಾಗಲೂ ಕೂಡ ಗೋಂದೋಲ್ ಸೇವೆಯನ್ನು ಕೇಳಿದ್ದೇವೆ ಮತ್ತು ಒಂದು ಸಲ ಬಂದದ್ದು ಕೂಡ ನೆನಪಿದೆ. ಒಟ್ಟಿನಲ್ಲಿ ಇದು ಕೆಲವೊಂದು ವರ್ಷದಲ್ಲಿ ಸ್ವಲ್ಪ ಅಜೀರ್ಣ ವ್ಯವಸ್ಥೆಯಲ್ಲಿ ಇದ್ದು ಕಾಲಕ್ಕೆ ಸರಿಯಾಗಿ ಪೂಜೆ ಕೂಡ ಆಗಿದೆ ಇಲ್ಲೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಪೂಜೆ ಮಾಡಿದ್ದಾರೆ. ದೇವಿ ಅದನ್ನೆಲ್ಲ ಸ್ವೀಕಾರ ಮಾಡಿದ್ದಾರೆ. ಒಟ್ಟಿನಲ್ಲಿ ಇವರಿಗೆ ಶಕ್ತಿ ಭಕ್ತಿಗೆ ತಕ್ಕ ಸೇವೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಕೆಲವೊಂದು ವಿಚಾರದಲ್ಲಿ ಕೂಡ ಇಲ್ಲಿ ಗೊಂದಲ ಬಂತು. ಒಂದು ಜಾಗದ ಸ್ವಲ್ಪ ಮೊದಲಿನವರು ಮಾರಿ ಹೋಗುವಾಗ ಆ ಜಾಗದ ಸ್ವಲ್ಪ ತಕರಾರು ಕೂಡ ಇತ್ತು. ಈ ಮಧ್ಯದಲ್ಲಿ ಕೆಲವೊಂದು ಅಡೆತಡೆಗಳು ಬಂದು ಭಾಳಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಲ್ಲಿಯೇ ಇರಬೇಕಂತೇಳಿ ಇವರ ಇರಾದೆ ಇತ್ತು. ಇರಾದೆ ಇದ್ದರೂ ಕೂಡ ಅಲ್ಲಿ ದೇವಸ್ಥಾನ ಮಾಡಲಿಕ್ಕೆ ಆಗಲಿಲ್ಲ. ತದನಂತರ ಇವರು ಪ್ರಶ್ನೆ ಚಿಂತನ ಪ್ರಕಾರ ಮಾಡಿದಾಗ ಅದು ಬೇರೆ ಸ್ಥಳಕ್ಕೆ ವರ್ಗಾವಣೆ ಮಾಡಬಹುದು ಅಂತ ಆದ ನಂತರ ಈ ದೇವಸ್ಥಾನಕ್ಕೆ ಅವರು ಹೊಸ ಜಾಗಕ್ಕೆ ಬಂದದ್ದು. ಇದೆಲ್ಲ ಕಾಕತಾಳೀಯವಾಗಿ ಅವರ ಸಂಬಂಧಿಕರೇ ಕುಟುಂಬದವರೇ ಕೂಡಿ ಈ ಜಾಗ ಕೊಟ್ಟು ಇದನ್ನೆಲ್ಲ ಮಾಡಿ ಈ ಒಂದು ವ್ಯವಸ್ಥೆಗೆ ಬಂದಿದೆ. ಆದ್ದರಿಂದ ಇದರ ಹಿನ್ನೆಲೆ ಭಾಳಷ್ಟು ಇರ್ಬೋದು. ಈಗಾಗಲೇ ಕೆಲವೊಂದು ದಾಖಲೆ ಇವರ ಹತ್ರ ಇರ್ಬೋದು. ಒಟ್ಟಿನಲ್ಲಿ ಅದನ್ನು ಪರಿಪಾಠವಾಗಿ ಹೇಳಬೇಕಾದ್ರೆ ಅಷ್ಟು ದಾಖಲಾತಿ ಇರಲಿಕ್ಕಿಲ್ಲ. ಒಟ್ಟಿನಲ್ಲಿ ಇತಿಹಾಸದಂಥ ಮಹಾಮಾಯಿ ದೇವಸ್ಥಾನ. ಇದು ಕೂಡ ಮಜ್ಜಿ ದೇವಸ್ಥಾನ. ಬೋಳಿಯಾರ್ ಗ್ರಾಮದಲ್ಲಿ ಇನ್ನೊಂದು ಮಜ್ಜಿ ಮಹಾಮಾಯಿ ಇದೆ. ಅದು ಕೊಂಕಣಿ ಸಮುದಾಯಕ್ಕೆ ಸೇರಿದಂಥ ದೇವಸ್ಥಾನ. ಇದು ಚಪ್ಟಿಕಾರ ಸಮುದಾಯಕ್ಕಂತ ಸೇರಿದಂಥ ದೇವಸ್ಥಾನ. ಈ ಮಾಗನೆ ದೇವರಾದಂಥ ಸೋಮನಾಥ ದೇವರು ಮತ್ತು ಮಹಾಗಣಪತಿ ಮತ್ತು ಗಿರಾವ್ ದೈವದ ಕೊಡಿ ಅಡಿಯಲ್ಲಿ ಬರುವಂಥ ಈ ಎರಡೂ ದೇವಸ್ಥಾನಗಳು. ಆದ್ದರಿಂದ ಊರಿಗೆ ಕೂಡ ಇದರಿಂದ ಬಾಕಿ ಜಾತಿಯವರಿಗೆ ಕೂಡ ಇದರಿಂದ ಪ್ರಯೋಜನ ಇರ್ಬೋದು. ಕೆಲವೊಂದು ಸಾಂಕ್ರಾಮಿಕ ರೋಗಗಳು, ಇನ್ನು ಕೆಲವೊಂದು ಸಂತಾನ ಭಾಗ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಮೊದಲೆಲ್ಲ ಕೈ ಮುಗಿದ ಸಂದರ್ಭದಲ್ಲಿ ಫಲ ಸಿಕ್ಕಿದಂಥ ನಿದರ್ಶನಗಳಿದೆ. ಆದ್ದರಿಂದ ಇವತ್ತು ನಾವೆಲ್ಲ ಒಟ್ಟಿಗೆ ಕೂಡಿ ಈ ದೇವಸ್ಥಾನವನ್ನು ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ವಾಸ್ತವ ನಾಯಕ್ ಕ್ಷೇತ್ರದ ಹಿನ್ನೆಲೆ ಬೊಕ್ಕ ಜೀರ್ಣೋದ್ಧಾರದ ಬಗೆಟು ಪೊಲಪ್ ಕೊರಿಯರು. 5 ಕುಟುಂಬದ ಒಬ್ಬೊಬ್ಬ ಪ್ರತಿನಿಧಿ ಬಂದು ಅದು ದೊಂದು ಹಿಡಿದುಕೊಂಡು ದೇವರ ಗುಡಿಗೆ ಸುತ್ತು ಬಂದು ಬಲಿ ಮಾಡಿ ದೇವರಿಗೊಂದು ಪೂಜೆ ಮಾಡೋದು ಅಷ್ಟೇ. ಗೋಂದೋಳ ಅಷ್ಟೇ ಸಾಂಕೇತಿಕ ಒಂದು ಸಮೋತ್ಸವದಲ್ಲಿ ಇರ್ತಾರೆ. ಒಂದು 5 ಜನ ಬೇರೆ ಬೇರೆ ಕುಟುಂಬ 5 ಜನ ಸೇರಿ ಒಂದು ದೊಂದು ಹಿಡಿದುಕೊಂಡು ಬಲಿ ಮಾಡುವಂಥದ್ದು ಸೇವೆ ಅಷ್ಟೇ. ದರ್ಶನ ಆಮೇಲೆ ನಾವು ಒಂದು ಪ್ರಶ್ನಾ ಚಿಂತನೆ ಮಾಡುವಾಗ ದೇವಸ್ಥಾನದೊಳಗೆ ಮಾಡಬಾರ್ದು ಅಂತ ಕಂಡು ಬಂತು. ಅದನ್ನು ನಿಲ್ಲಿಸಿದ್ದೆ. ಆನಂತರ ಮತ್ತೆ ನಾವು ಈ ದೇವಸ್ಥಾನ ಸ್ಥಳಾಂತರ ಮಾಡಬಹುದು ಅನ್ನೋ ಪ್ರಶ್ನೆ ಇಟ್ಟಾಗ ಇಲ್ಲ, ದೇವಿಗೆ ಅದು ಹಿಂದೆ ಏನು ಸಂಪ್ರದಾಯ ಇತ್ತು ಅದನ್ನು ನಡೆಸ್ಕೊಂಡು ಬರಬೇಕು ಅಂತ ಅವರು ಪ್ರಶ್ನೆಯಲ್ಲಿ ಕಂಡು ಬಂದಿರಲಿಲ್ಲ. ಇನ್ನು ಮುಂದೆ ಹೊಸ ದೇವಸ್ಥಾನದಲ್ಲಿ ದೇವಸ್ಥಾನ ಪ್ರಾಂಗಣದ ಒಳಗೆ ಅಲ್ಲ, ಅದಕ್ಕೆ ಸಪರೇಟ್ ಆಗಿ ಹೊರಗಡೆ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಕೋಳಿ ಬಲಿ ಕೊಡುವಂತ ಒಂದು ಮುಂದೆ ನಡೀಲಿಕ್ಕೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ಸಲಹೆಗಾರರು ಸೂರ್ಯನಾರಾಯಣ ಭಟ್, ಶ್ರೀ ಮಹಾಮಾಯಿ ದೇವಸ್ಥಾನ ಸೇವಾ ಟ್ರಸ್ಟ್ದ ಗೌರವ ಅಧ್ಯಕ್ಷರು ಯು ಸದಾನಂದ ನಾಯಕ್ ಹೊಸಬೆಟ್ಟು, ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರು ಕಿಶೋರ್ ನಾಯಕ್ ನಾಗೋರಿ, ಉಪಾಧ್ಯಕ್ಷರು ನವೀನ್ ಶೆಟ್ಟಿ ಕೊಡಕಲ್, ಪ್ರಚಾರ ಸಮಿತಿಯ ಸಂಚಾಲಕರು ಕೃಷ್ಣ ಮೋಹನ್ ತಲೆಂಗಡ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಶಿವಶಂಕರ್ ಭಟ್ ಸುದ್ದಿಗೋಷ್ಠಿಯ ಒಟ್ಟಿಗೆ ಇದ್ದಾರೆ. ನೂತನವಾದ ದೇವಸ್ಥಾನ ಇವತ್ತೊಂದು ನಿರ್ಮಾಣ ಆಗಿದೆ. ಅದರ ಬ್ರಹ್ಮಕಲಶೋತ್ಸವ ನಮ್ಮದು 30 ತಾರೀಕಿಂದ 5ನೇ ತಾರೀಕು ತನಕ 4ನೇ ತಾರೀಕು ತನಕ ನಾವು ಬ್ರಹ್ಮಕಲಶವನ್ನು ನೆರವೇರಿಸಿದ್ದೇವೆ. 30ನೇ ತಾರೀಕಿಗೆ ನಾವು ಹೊರಕಾಣಿಕೆಯನ್ನು ಮುಡಿಪಿನ ಅಲ್ಲಿಂದ ಹೊರಟು ಇಲ್ಲಿಗೆ ಬರುವ ಪ್ಲ್ಯಾನಿಂಗ್ ಉಂಟು. ಮತ್ತು 31 ಮತ್ತು 1ಕ್ಕೆ ನಮ್ಮ ವಿಧಿಗಳೆಲ್ಲ ನಡೀತಾ ಇದೆ, ಪೂಜೆ ಇದ್ದು ಸಂಪ್ರದಾಯ ಎಲ್ಲ. ಆಮೇಲೆ 2ಕ್ಕೆ ಪ್ರತಿಷ್ಠೆ ಮಾಡ್ತಾ ಇದ್ದೇವೆ ಮತ್ತು 3ಕ್ಕೆ ನಾವು ಚಂಡಿಕಾ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಇಲ್ಲಿ ನೆರವೇರಿಸಿದೆ. ಆಮೇಲೆ 4ನೇ ತಾರೀಕಿಗೆ ಗೋಂದೋಲ್ ಪೂಜೆ ಅಂತ, ಅದು ನಮ್ಮದೊಂದು ಸಮಾಜದ್ದು ಗೋಂದೋಲ್ ಪೂಜೆ ಅಂತ ಒಂದು ನೆರವೇರಿಸಿದೆ. ಹಾಗೆ ಭಾಳ ಸಂತೋಷದ ವಿಷಯ ಏನಂತ ಹೇಳಿದರೆ, ಒಂದು ನಾವು ಚಿಕ್ಕ ಗುಡಿ ಕಟ್ಟುವ ಅಂತ ಹೇಳಿ ಪ್ಲ್ಯಾನಿಂಗ್ ಮಾಡಿದ್ದು.
ಆದರೆ ಚಿಕ್ಕ ಗುಡ್ಡಿ ಕಟ್ಟುವ ಅಂತೇಳಿ ಪ್ಲ್ಯಾನಿಂಗ್ ಅದು ಈಗ ನಮ್ಮ ನೂತನವಾದ ದೇವಸ್ಥಾನವೇ ಆಗಿದೆ. ಇದಕ್ಕೆ ನಮ್ಮ ಸಮಾಜದವರು, ಗ್ರಾಮದವರು, ಗಣ್ಯರು ಎಲ್ಲರೂ ಭಾಳ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಯಾರು ಸಹಕಾರ ಕೊಡಲಿಲ್ಲ ಅಂತೇಳಿ ಈ ಗ್ರಾಮದವರಾಗಲಿ ನಮ್ಮ ಸಮಾಜದವರು ಎಲ್ಲರೂ ಅವರವರ ಕೆಲಸವನ್ನು ಅವರವರು ಮಾಡಿದ್ದಾರೆ. ಭಾಳ ಒಂದು ವಿಶಿಷ್ಟವಾದ ನಮಗೆ ಒಂದು ನಮ್ಮ ಬಡ ಕುಟುಂಬಕ್ಕೆ ನಮಗೆ ಒಂದು ಸಹಾಯ ಮಾಡಿದ ಸಮಾಜದವರು, ಗ್ರಾಮದವರು ಮತ್ತು ಶ್ರಮದಾನ ಮಾಡಿದವರು ಭಾಳಷ್ಟು ಶ್ರಮದಿಂದ ಕೆಲಸ ಮಾಡಿದ್ದಾರೆ. ಒಂದೊಂದು ಧೂಳಿಂದ ಕಲ್ಲನ್ನು ಕಟ್ಟಿ, ಕಲ್ಲಿಂದ ಗೋಡೆಯನ್ನು ಕಟ್ಟಿ, ಗೋಡೆಯಿಂದ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಇವತ್ತು. ಹಾಗೆ ಭಾಳ ಒಂದು ಸಂತೋಷದ ವಿಷಯ. ಈಗ ಪೂರ್ಣ ಖರ್ಚು ಅಂತ ಹೇಳಿದರೆ ನಮಗೆ ಒಂದು 92 ಲಕ್ಷ ತನಕ ಆಗಿದೆ. ಇನ್ನು ಸ್ವಲ್ಪ ಸಾಲ ಎಲ್ಲ ಮಾಡಿದೆ. ಅದೊಂದು ಆಶ್ವಾಸನೆ ಇದೆ ನಮಗೆ ಬ್ರಹ್ಮಕಲಶ ದಿವಸ ನಮಗೆ ಅದೆಲ್ಲ ನೆರವೇರಿಸಿ, ಯಾವ ಸಾಲವು ಈ ಮಾಮಯ್ಯ ಅಮ್ಮ ನಮಗೆ ಯಾವುದು ಸಾಲ ಇಡುವುದಾಗಿ ಇಡಬೇಕು ಅಂತೇಳಿ ನಮ್ಮದೊಂದು ಪ್ರಾರ್ಥನೆ ಅವ್ರ ಹತ್ರ. ಚಿತ್ಪಾವನ್ ಅಂತೇಳಿ ಇನ್ನೊಂದು ಇದೆ, ಅದು CSP ಅಂತ ಹೇಳ್ತಾರೆ. ಅದು ನಾವು ಕೂಡ CSPನೇ. ಹಾಗೆ ಚಪ್ಪಟೆಗಾರ ಸರಸ್ವತಿ ಬ್ರಾಹ್ಮಣ ಅಂತ ನಾವು ಹೇಳ್ತಾ ಇದ್ದರೂ ಕೂಡ ಅವರು ಚಿತ್ತಾಪವನ್ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು RSP ರಾಜ್ಪೂರ್, ಈ ಒಂದು ಗ್ರೂಪು ಕೂಡ ಇದೆ. ಇದೇ ಥರ ಹೆಚ್ಚು ಪಾಪ್ಯುಲರ್ ಆಗಿ ಇರುವಂಥದ್ದು GSB, ಅದು ಗೌಡ ಸಾರಸ್ವತ. ಜನರಲಿ ಕೊಂಕಣಿ ಅಂತ ಹೇಳಿದರೆ ಜನರಿಗೆ ಗೊತ್ತಿದ್ದಾಗ GSB ಅಂತ ಹೇಳಿದರೆ ಅದು ಕೊಂಕಣಿ ಅಂತ ಲೆಕ್ಕ. ಅದಲ್ಲ, ಕೊಂಕಣಿ ಗ್ರೂಪಲ್ಲಿ ಒಂದು ಸಾಧಾರಣ ಒಂದು 32 ಟೈಪ್ ಗ್ರೂಪ್ ಎಲ್ಲ ಇದೆ. ಆ ಕೊಂಕಣಿ ನಾವು ಮೊದಲು ಹೇಳಿದಾಗೆ ಒಂದು ವಿಶಾಲ ವೃಕ್ಷದ ಕೆಳಗೆ GSB ಒಂದು ಇನ್ನೂ 32 ಗ್ರೂಪ್ಗಳೆಲ್ಲ ಇದ್ದು ಇದೆ. ಅದು ಅಷ್ಟು ಪ್ರಚಲಿತವಾಗಿ ಬಂದಿಲ್ಲ. ಜನಗಳಿಗೆ ಗೊತ್ತಿದ್ದ ಹಾಗೆ GSP ಜೊತೆಯಲ್ಲಿ ನಾವು ಕೂಡ ತುಂಬ ಪಕ್ಕದಲ್ಲೇ ಇದ್ದೇವೆ. ಸಂಬಂಧಗಳು ನಡೀತಾ ಉಂಟು, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆ ಥರ ಈ ನಮ್ಮ ಚಪ್ಪಟೆಗಾರ ಸಮಾಜ ಹೋಗ್ತಾ ಉಂಟು. ಈ ಕೊಂಕಣಿ ಎಂಬುದು ಅದು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದರೆ, ಇದು ನಾವು ಸಾರಸ್ವತ್ ಗ್ರಾಮೀಣ ಅಂತ ಹೇಳ್ತಾ ಇದ್ದೇವೆ. ಸಾರಸ್ವತ್ ಒಂದು ಗ್ರೂಪು, ಅದು ಇಲ್ಲೇ ಉಂಟಾಗಿದ್ದಲ್ಲ. ಅದು ಸ್ಟಾರ್ಟಿಂಗ್ ಅದು ಉತ್ತರ ಭಾರತದಿಂದ ಸ್ಟಾರ್ಟ್ ಆಗಿ ಸರಸ್ವತಿ ದೃಶದ್ರಿತಿ ನದಿಯ ಎಡೆಯಲ್ಲಿ ಇರುವ ಒಂದು ಜಾಗೆಯಲ್ಲಿ ಈ ನಮ್ಮ ಸಾರಸ್ವತರು ಇದ್ರು ಎಂಬುದು ಒಂದು ಪುರಾವೆಗಳು ಇವೆ. ಅಲ್ಲಿಂದ ಅದು ಯಾವುದೋ ಎಕ್ಸ್ಪಾಂಡ್ ಆಗಿ ಅದು ಬಿಹಾರ ಕಡೆಗೆ ಕೆಲವು ಹೋಯಿತು, ಕೆಲವು ಪಂಜಾಬಿನ ಕಡೆಗೆ ಹೋಯಿತು. ಹಾಗೆ ಬಂದು ಅಲ್ಲಿಂದ ಬಿಹಾರದಿಂದ ನಮ್ಮ ಗೋವಾ ಕಡೆಗೆ ಬಂತು. ಒಂದು 66 ಕುಟುಂಬ ಬಂತು ಅಂತೇಳಿ ಒಂದು ಕಡೆ ಇದೆ. ಆ 66 ಕುಟುಂಬಗಳು ಗೋವಾದ ವಿಭಿನ್ನ ಭಾಗಗಳಲ್ಲಿ ವಾಸವಾಗಿ ಪ್ರಾರಂಭವಾಯಿತು. ಆಮೇಲೆ ಒಂದು 10-30 ಹೊಸ ಕುಟುಂಬಗಳು ಅದಕ್ಕೆ ಸೇರಿ ಒಂದು 96 ಕುಟುಂಬ ಅದು ಅಲ್ಲಿ ಆ ಗೋವಾದಲ್ಲಿ ಸೆಟ್ಲ್ ಆಗಿದ್ದು. ಹಾಗೆ ಅದರಲ್ಲಿ ಈ ಚಪ್ಪಟೆಗಾರ್ ಗ್ರೂಪು ಕೂಡ ಒಂದು ಸೇರಿ ಮುಂದೆ ನಡೀತಾ ಉಂಟು. ಹಾಗೆ ಈ ಸಾರಸ್ವತರ ವಿಚಾರದಲ್ಲಿ ನಾವು ಮೊದಲು ಹೇಳಿದ ಹಾಗೆ ಇದು ಇವತ್ತು ನಿನ್ನೆ ಅಂತ ಅಲ್ಲ, ಅದು ಪ್ರತ್ಯೇಕವಾಗಿ ಚಪ್ಪಟೆಗಾರ ಅಂತ ಎಲ್ಲಿಯೂ ಇಲ್ಲದ ಸ್ಥಿತಿಯಲ್ಲಿ ಸಾರಸ್ವತ್ ಎಂಬ ಆ ಒಂದು ಭಾಗವನ್ನು ನೋಡ್ತಾ ಬಂದರೆ ಇದು ವೇದ ಕಾಲದಿಂದಲೂ ಬಂದದ್ದು.